ಕಿನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕುರಿಯ ಪರಂಬೋಕು ತೋಡುಗು ತಡೆಗೋಡೆ ನಿರ್ಮಿಸಾಯರೆ ಶಾಸಕರು ಶ್ರೀ ಯುಟಿ ಖಾದರ್ನ ಅನುದಾನ ಮಂಜೂರಾದ ಶಿಲಾನ್ಯಾಸ ಕಾರ್ಯಕ್ರಮ ಅಂಗಾರೆ ಕಾಂಡೆ ನಡೆದಂಡು ಕುಡ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಶಿಲಾನ್ಯಾಸನ್ ಮಲ್ತೇರು. ಈ ಪ್ರದೇಶದ ಮಾತಾ ಕೃಷಿಕರಿಗೂ ಪೆರಚನ ಆಪಿನಂಚಿನ ಕಾಮಗಾರಿ ಮಾಜಿ ಶಾಸಕರು ಯುಟಿ ಫರೀದ್ರನ ಕನತ ಯೋಜನೆ ಖಾಲಿ ತಾದಿ ನೀರು ಆಂಡ ಯಾವ್ಜಿ ಕೃಷಿಕರಿಗೂ ಮೂಲ ಉದ್ದೇಶ ಒಂದು ಶಾಸಕರು ಯುಟಿ ಖಾದರ್ ಈ ಪ್ರದೇಶದ ಜನಗಳಿಗೂ ಪೆರಜನ ಆಪಿನಂಚಿನ ಯೋಜನೆ ಮಲ್ತಿದರು. ಸರ್ಕಾರದ ತೋಡುಲೆನ್ನು ರಕ್ಷಣೆ ಮಲ್ಪುನಿ ಸರ್ಕಾರದ ಶಾಸಕರನ್ನ ಬೊಕ್ಕ ನಮ್ಮ ಮಾತೇರ್ನೆಲ್ಲ ಕರ್ತವ್ಯ ಪಂಡು ತೆರಿಪಾಯರು. ಅಭಿವೃದ್ಧಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 1ನೇ ಸ್ಥಾನದಲ್ಲಿರುವಂಥ ಈ ಗ್ರಾಮ ಇನ್ನೂ ಹಲವಾರು ಕಾಮಗಾರಿ ಇಲ್ಲಿ ಆಗಲಿಕ್ಕೆ ಬಾಕಿ ಇದೆ. ಇದನ್ನೆಲ್ಲ ಮೂಲೆಗಳಲ್ಲಿ ಏನೆಲ್ಲ ಆಗಬೇಕಂತ ಹೇಳಿ ನಮ್ಮ ಮಾಜಿ ಉಪಾಧ್ಯಕ್ಷರಾದ ಸಿರಾಜುದ್ದೀನ್ರವರ ಶಾಸಕರ ಗಮನ ಸೆಳೆದು ಇಲ್ಲಿ ಪಂಚಾಯತಿನ ಅಧ್ಯಕ್ಷರು ಎಲ್ಲ ಮಾಜಿ ಸದಸ್ಯರು ಹಾಲಿ ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು 30 ಮೀಟರಿನ ಒಂದು ತಡೆಗೋಡೆ ನಿರ್ಮಾಣ ಆಗುವುದು ಈ ಪ್ರದೇಶದ ಎಲ್ಲ ಕೃಷಿಕರಿಗೊಂದು ಭಾಳ ಉಪಯೋಗ ಆಗುವಂಥ ಒಂದು ಕಾಮಗಾರಿ. ಇದು ನಮ್ಮ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹೇಳಿದ ಹಾಗೆ ಇದು ಹಳೇ ಬೇರು. ಇದು ನಮ್ಮ ಜನಪ್ರಿಯ ಮಾಜಿ ಶಾಸಕರು ಈ ಪ್ರದೇಶದ ನಮ್ಮೆಲ್ಲರ ನಾಯಕರಾದ ಯುಟಿ ಫರೀದ್ರವರ ಒಂದು ನುಡಿ, ಅವರೊಂದು ಕನಸಿನ ಒಂದು ಯೋಜನೆ ಇತ್ತು. ಇವತ್ತು ನಮ್ಮ ಈ ಪ್ರದೇಶಕ್ಕೆ ಅವರ ವರ್ಗ ಭೂಮಿಯಲ್ಲಿ ನಮಗೆ ರಸ್ತೆ ಮಾಡಿಕೊಟ್ಟಂಥ ನಮ್ಮ ಅಜ್ಜ ಅವರ ಕುಟುಂಬ ಅವರ ಮಕ್ಕಳಿಗೆ ಎಲ್ಲರಿಗೂ ನಾನು ಮಂಗಳೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಬರೀ ನೀರು ರಸ್ತೆ ಆದರೆ ಸಾಕಾಗಲಿಕ್ಕಿಲ್ಲ. ನಮ್ಮ ಕೃಷಿಕರಿಗೆ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ಪ್ರದೇಶದ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಸರ್ಕಾರಿ ತೋಡುಗಳು ಪರಂಬುಕ್ಕಲನ್ನು ರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯ, ಶಾಸಕರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸಿ ಇವತ್ತು ಒಂದು 30 ಮೀಟರಿನ ಒಂದು ಕಾಂಕ್ರೀಟೀಕರಣ ತಡೆಗೋಡೆ ಮಾಡಿದ್ದು ಈ ಪ್ರದೇಶದ ಎಲ್ಲರಿಗೂ ಇದು ಒಂದು ಉಪಯೋಗ ಆಗ್ತದೆ. ಕೆಲವರು ಭಾವಿಸ್ಬೋದು ಆ ತೋಡಿಗೆ ತಡೆಗೋಡೆ ಮಾಡಿದರೆ ಏನಾಗ್ಬೋದು ಅಂತ. ಖಂಡಿತ ಈ ತೋಡಿಗೆ ತಡೆಗೋಡೆ ಆದರೆ ಈ ಪ್ರದೇಶದ ಎಲ್ಲ ಭೂಮಿ ಹಾಳಾಗುವುದಕ್ಕೆ ಇದು ಮೂಲ ಉದ್ದೇಶ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಕಿನ್ಯ ಪಂಚಾಯತ್ ಸದಸ್ಯರ ಶ್ರೀ ಸಿರಾಜ್ ಕಿನ್ಯ ಪಾತಿರೊಂದು ಶಾಸಕರು ಯುಟಿ ಖಾದರ್ನ ಅನುದಾನಡು ಕಿನ್ಯ ಗ್ರಾಮ ಕುರಿಯಡು ತಡೆಗೋಡೆ ನಿರ್ಮಿಸಾಯರ ಶಿಲಾನ್ಯಾಸ ಮಲ್ತದ. ಪಂಚಾಯತ್ ಸದಸ್ಯರಿನ ಬೊಕ್ಕ ಹಿರಿಯರನ ಒತ್ತಡದ ಮೇರೆಗೆ ಅನುದಾನ ಮಂಜೂರಾದಿದ್ದು ಶಾಸಕರು ಯುಟಿ ಖಾದರ್ ಚುನಾವಣಾ ಪ್ರಕ್ರಿಯೆ ಪಾಲ್ಪಡೆಯ ನಿರ್ಧಾರ ಕುಡ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಶಿಲಾನ್ಯಾಸ ನಡಪಾದಿರ್ಕೊಂಡು ತೆರಿಪಾಯರು. ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಅವರ ಅನುದಾನದಲ್ಲಿ ಕುರಿಯ ಸೇತುವೆ ಬಳಿ ಈ ಪರಂಬೋಕು ತೋಡಿಗೆ ಒಂದು ತಡೆಗೋಡೆ ಕಾಮಗಾರಿಗೆ 1 ವರ್ಷದ ಮೊದಲೇ ನಮ್ಮೆಲ್ಲ ಪಂಚಾಯತ್ ಸದಸ್ಯರು ಮತ್ತು ಊರಿನ ಹಿರಿಯರ ಒಂದು ಒತ್ತಡದ ಮೇಲೆಗೆ ಹಣ ಮಂಜೂರಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿ ಇವತ್ತು ಶಾಸಕರು ಇದನ್ನು ಶಂಕುಸ್ಥಾಪನೆ ನೆರವೇರಿಸಬೇಕಿತ್ತು. ಆದರೆ ಕೆಲವೊಂದು ಚುನಾವಣೆ ಒತ್ತಡಗಳಿಂದ ಮಾನ್ಯ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಮೊಹಮ್ಮದ್ ಮೋನಾಕ್ನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಊರಿನ ಹಿರಿಯರಾದ ಅಬ್ಬು ಮತ್ತು ನಮ್ಮ ಈ ಸ್ಥಳದವನ್ನು ಒದಗಿಸಿಕೊಟ್ಟಂತಹ ಉಸ್ಮಾನ್ ಮತ್ತು ಅವರ ಸಹೋದರರು ಅವರನ್ನು ಸಹ ಮತ್ತು ಸೇರಿದ ಎಲ್ಲರನ್ನು ಸಹ ಸ್ವಾಗತಿಸುತ್ತಾ, ಯಾಕೆಂದರೆ ಈ ಸೇತುವೆಯ ಕಾಮಗಾರಿ ನಡೆಯುವಾಗ ಅವತ್ತು ಫರೀದಾಕನವರಿಗೆ ಅವರು ತುಂಬ ಸಹಾಯ ಮಾಡಿ ಫುಲ್ಲು ಜಾಗವನ್ನು ಬಿಟ್ಟು ಸ್ಥಳವಾದನ್ನು ಬಿಟ್ಟು ಕೊಟ್ಟಿದ್ದರು. ಆಗ ಫರೀದಾಕನವರು ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ದರು, ನಾನು ನಿಮ್ಮ ಸ್ಥಳದಲ್ಲಿ ಒಂದು ಪರಂಬೋಕು ತೋಡಿಗೆ ಒಂದು ತಡೆಗೋಡೆ ನಿರ್ಮಿಸಿಕೊಡ್ತೇನೆ ಅಂತ ಹೇಳಿ. ಕೆಲವೊಂದು ಕಾರಣಗಳಿಂದ ಲೇಟಾಗಿ ನಮ್ಮ ಶಾಸಕರು ಅದನ್ನು ಈಗ ತಾನೇ ಪೂರ್ತಿಗೊಳಿಸಿದ್ದಾರೆ. ಈಗ ಸಾಧಾರಣ 30 ಮೀಟರ್ ಉದ್ದದಲ್ಲಿ ಈ ಕಾಮಗಾರಿ ಆರಂಭಗೊಳ್ಳುತ್ತದೆ. ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕಾಗಿ ಕೇಳಿಕೊಂಡು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಕಿನ್ಯ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ, ಸದಸ್ಯರು ಫಾರೂಕ್ ಕಿನ್ಯ, ಫಯಾಜ್ ಕಿನ್ಯ, ನಜೀರ್ ಕಿನ್ಯ, ಮಾಜಿ ಸದಸ್ಯರು ಹಮೀದ್ ಕಿನ್ಯ, ಮೊಹಮ್ಮದ್, ಅಬು ಸಾಲಿ ಕಿನ್ಯ, ಊರ್ದ ಪ್ರಮುಖರು ಉಸ್ಮಾನ್ ಜಹರಿ,
ಅಬು ಬಾಹು ಎನ್ಕೆ ಶೇಖ್ ಬಾಹು ಇಸ್ಮಾಯಿಲ್ ಮೊಹಮ್ಮದ್ ಅಶ್ರಫ್ ಅಬೂಬಕರ್ ಕುഞ്ഞിಮೋನು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ.